ನಡೆದಾಡುವ ಪಾದರಸ, ಎಲ್ಲರೂ ನಮ್ಮವರೆನ್ನುವ ಮನಸ್ಸು, ದನಿವರಿಯದ ನಾಯಕ, ನೊಂದವರ ನಾಡಿ ಮಿಡಿತ ಬಲ್ಲ ನಿಸ್ವಾರ್ಥ ಜೀವ. ಇವರೇ ಬಡವರ ಪಾಲಿನ ದೇವರು ಮಾಳ ಹರ್ಷೇಂದ್ರ ಜೈನ್. ಬಡತನದ ನಡುವೆ ಬೆಳೆದ ಇವರನ್ನ ಸದೃಢ ವ್ಯಕ್ತಿಯನ್ನಾಗಿ ಮಾಡಿದ್ದು ತಾಯಿಯ ಕೈತುತ್ತು. ಕಾರ್ಕಳ ತಾಲೂಕಿನ ಮಾಳಾದ ನೇಮಿರಾಜ ಕಂಬಳ ಮತ್ತು ಸುಮನಾಜಿ ದಂಪತಿಗಳ ತೃತೀಯ ಪುತ್ರನಾಗಿ ಜನಿಸಿದ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳ ಚೌಕಿಯಲ್ಲಿ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಿದ್ರು. ಬಳಿಕ ಅಡ್ಯಂತಾಯ ಮೆಮೋರಿಯಲ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿ ಈ ನಡುವೆ ಅನೇಕ ಸಮಾಜ ಸೇವೆಯನ್ನ ಮೈಗೂಡಿಸಿಕೊಂಡಿದ್ರು. ಜೈನ ಸಮುದಾಯದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದೀಗ ಸಮಾಜದ ಮುಖ್ಯ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ಒಬ್ಬರಾಗಿ ಮಿಂಚುತ್ತಿರುವ ಇವರ ನಡಿಯನ್ನ ನೋಡಿ ಜೈನ ಸಮುದಾಯ ಹಾಗೂ ನಾಡಿನ ಜನತೆ ಮಾಳ ಹರ್ಷೇಂದ್ರ ಜೈನ್ ನಮ್ಮ ಹೆಮ್ಮೆ ಅನ್ನೋವಂತಾಗಿದೆ. ಅದೆಷ್ಟೋ ಬಡಬಗ್ಗರ ಬಾಳಿಗೆ ನೆರವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಊಟ, ವಸತಿ ವ್ಯವಸ್ಥೆ, ನೊಂದವರ ಕಣ್ಣೀರು ಒರೆಸಿ ಕಷ್ಟಕಾಲದಲ್ಲಿ ನೆರಳಾದ ಮಹಾನ್ ನಾಯಕ ಎನಿಸಿಕೊಂಡಿದ್ದಾರೆ. ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದು ಸ್ವತಃ ಇವರೇ 50ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನ ಮಾಡಿದ್ದಾರೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಮುಂದಾಳತ್ವವನ್ನ ವಹಿಸಿಕೊಂಡಿರುವ ಇವರು ಸದಾ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ರಾಜಕೀಯ ಕ್ಷೇತ್ರ ಹಾಗೂ ಜೈನೇತರ ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಇವರು ಇದೀಗ ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟ, ಬೆಂಗಳೂರು ಹಾಗೂ ನಿಟ್ಟೆ ತಾಂತ್ರಿಕ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ. ಅಲ್ಲದೆ ಬಿಎಂಎಸ್ ಜೈನ್ ಅಸೋಸಿಯೇಷನ್ ಬೆಂಗಳೂರು, ಶ್ರೀ ಅಣ್ಣಮ್ಮ ದೇವಿ ಉತ್ಸವ ಸಮಿತಿ, ನಾಗರಬಾವಿ ಬೆಂಗಳೂರು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಬಿಡಿಎ ಬಡಾವಣೆ ಹಿತರಕ್ಷಣಾ ವೇದಿಕೆ ಬೆಂಗಳೂರು, ಶ್ರೀ ಕೆಂಪೇಗೌಡ ಯುವಕರ ವೇದಿಕೆ ಬೆಂಗಳೂರು ಹಿತರಕ್ಷಣಾ ವೇದಿಕೆ, ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ, ಡೇರ್ ಫೌಂಡೇಶನ್, ಡ್ರಗ್ಸ್ ಆಲ್ಕೋಹಾಲ್ ಪುನರ್ವಸತಿ ಕೇಂದ್ರ, ಹಿರಿಯ ನಾಗರಿಕ ಪುನರ್ವಸತಿ ಕೇಂದ್ರ, ಶ್ರವಣಬೆಳಗೊಳ ಶ್ರೀ ಬಾಹುಬಲಿ ಸ್ವಾಮಿ ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಸೆಲ್ನ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಬಹುತೇಕ ಕಡೆಗಳಲ್ಲಿ ಈಗಲೂ ದುಡಿಯುತ್ತಿದ್ದಾರೆ. ಅಲ್ಲದೆ ಶ್ರವಣಬೆಳಗೊಳದ ಮಹಾ ಮಸ್ತಕಾಭಿಷೇಕದ 15 ದಿನಗಳ ಸತತ ಸೇವೆಗಾಗಿ ಶ್ರವಣಬೆಳಗೊಳ ಚಾರುಕೀರ್ತಿ ಭಟಾರಕ ಮಹಾಸ್ವಾಮೀಜಿಯವರಿಂದ ಗೌರವಾರ್ಪಣೆಯೂ ದೊರೆತಿದೆ. ಹೀಗೆ ಒಂದಲ್ಲ ಒಂದು ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಹಾದಿಯೇ ಇವರ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ವಿವರಿಸುತ್ತದೆ. ಅಲ್ಲದೆ ಇವರ ಸೇವೆಯನ್ನ ಕಂಡು ಹಲವು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನಿಸಿ ಗೌರವಿಸಿದೆ. ಮಾಳ ಹರ್ಷೇಂದ್ರ ಜೈನ್ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ಇವರನ್ನ ಹರಸಿ ಬಂದಿವೆ. ಕೆಂಪೇಗೌಡ ಸಮಾಜ ಸೇವಾ ಪ್ರಶಸ್ತಿ, ನವ ಮಹಿಳಾ ಜಾಗೃತಿ ವೇದಿಕೆಯಿಂದ ಸಮಾಜ ಸೇವೆಗಾಗಿ 2008ರಲ್ಲಿ ಕರ್ನಾಟಕ ಸಿಂಧೂರ ತಿಲಕರತ್ನ ಪ್ರಶಸ್ತಿ ಮಾಳ ಹರ್ಷೇಂದ್ರ ಜೈನ್ ಅವರ ಮುಡಿಗೇರಿದೆ. ಇಷ್ಟೇ ಅಲ್ಲದೆ ಇಡೀ ದೇಶವನ್ನೇ ನಲುಗಿಸಿದ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಇವರು 27,000 ಕುಟುಂಬದ ಹಸಿವನ್ನ ನೀಗಿಸಿದ್ದಾರೆ. ಹೀಗಾಗಿ ಲಯನ್ಸ್ ಕ್ಲಬ್ ಬೆಂಗಳೂರು ಮಲ್ಲೇಶ್ವರಂ ಹೆರಿಟೇಜ್ನವರು ಮಾಳ ಹರ್ಷೇಂದ್ರ ಜೈನ್ ಅವರ ಕಾರ್ಯವನ್ನ ನೋಡಿ ವರ್ಲ್ಡ್ ಅಪ್ರಿಸಿಯೇಷನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ.